ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ವತಿಯಿಂದ ನಡೆಯುವಂತಹ ವಿಶ್ವ ಬಂಟರ ಸಮ್ಮೇಳನ 2023 ಆದಿತ್ಯವಾರ ನಡೆಯುವ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ ವೇದಿಕೆ ಈಗಾಗಲೇ ಸಜ್ಜಾಗಿದ್ದು ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆ ಬಂಟ ಸಮುದಾಯದ ಗುತ್ತಿನ ಮನೆಯ ವೇದಿಕೆ ನಿರ್ಮಾಣವಾಗಿದ್ದು ಸಾಯಿರಾದ ಮನೋಹರ್ ಶೆಟ್ಟಿ ಮತ್ತು ಮಗ ಸಿದ್ಧಾರ್ಥ್ ಶೆಟ್ಟಿ ಈ ಗುತ್ತಿನ ಮನೆಯ ನಿರ್ಮಾಣ ಕಾರ್ಯದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅಂದಿನ ಗುತ್ತಿನ ಮನೆಯ ವೈಭವವನ್ನು ಮರುಕಳಿಸುವ ರೀತಿಯಲ್ಲಿ ಈ ಗುತ್ತಿನ ಮನೆ ನಿರ್ಮಾಣವಾಗಿದ್ದು ಹಳೆಯ ಕಾಲದ ಗುತ್ತಿನ ಮನೆಯ ಮರದ ಕೆತ್ತನೆಯ ಕೆಲಸವನ್ನು ಇಲ್ಲಿ ನೋಡಬಹುದು. ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ನಟಿಯರು ಭಾಗಿಯಾಗಲಿದ್ದು ಬಂಟರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಈ ಗುತ್ತಿನ ಮನೆ ವಿಶೇಷ ಮೆರುಗು ತರಲಿದ್ದು ಸುಮಾರು 8 ದಿನಗಳಿಂದ 25 ಕಲಾವಿದರು ಈ ಗುತ್ತಿನ ಮನೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಂಟರ್ನ ಗುತ್ತದ ಇಲ್ಲನ್ನು ಕಟ್ಟದ ನಮ್ಮ ಬಂಟರ್ಗೆ ಪುದರಡೆ ಇತ್ತು ನಮ್ಮ ಗುತ್ತದ ಇಲ್ಲದಾಗ ನಾವು ಗತ್ತಿನ ಪಂದ ಗತ್ತದ ಇಲ್ಲನೇ ಎಂಕುಲ್ ಮಲ್ತೊಂದಿಲ್ಲ ಅಂಚ ಎಂಕುಲ್ ಸುರುಕ್ಲ ಸಾಯಿರದ ಹೆರಿಟೇಜಿನ ಪಂಪಿನ ಎಂಕಲ್ನ ಒಂದಿಟ್ಟು ಎಂಕುಲ್ ಮಸ್ತ್ ಮಲ್ದ ಕಾಂತಾರ ಇಲ್ಲನ್ಲ ಎಂಕುಲ್ ಮಲ್ದ ಸೊ ಈ ಇಲ್ಲನ್ನು ಪೂರ ಒಂಜಿ ಬಾರಿ ಮಲ್ಲ ಇಲ್ಲನ ಪೂರ ಎಂಕುಲ್ ಕಂತ ಡಿಸ್ಮೆಂಟಲ್ ಮಲ್ತ ಪೂರ ಮುಲ್ ಸೆಟ್ ಮಲ್ದನಕ್ಕೆ ಒಂದು ಪೂರ ದಾಲ ಒಂಜಿ 200 ವರ್ಷ 300 ವರ್ಷ ಪೂರ ನೆತ್ತ ಮರ ಮಟ್ಟ ಪೂರ ನೆತ್ತ ಉಂಡು ಒಂದು ಇಲ್ಲದ ಬಾರಿ ಮಲ್ಲ ಹಿಸ್ಟ್ರಿ ಇಲ್ಲದ ಉಂಟು ಇಂಚಿನ ಎಂಕಲ್ಡ ಅಂಜಿದರ ಮಲ್ಲ ಮಲ್ಲ ಒಂಜಿ 35 ಇಲ್ಲ ಎಂಕಲ್ಡ ಕಲೆಕ್ಷನ್ ಉಂಡು ಒಂದು ಒಂಜಿ ಐಟ್ ಒನ್ ಆಫ್ ದ ಹೌಸಸ್ ಎಂಕು ಒಂಜಿ ಇಲ್ಲ ಎಂಕುಲ್ ಪಾಡ್ದ ಒಂದು ಹಳೆ ಮನೆಗಳನ್ನು ಯಾರ್ಯಾರು ತಗೊಂಡು ಏನೋ ಮಾಡ್ತಾರೆ ನಾವು ಒಂದಿನ ಮಾಡಬೇಕಂತೇಳಿ ಒಂದು ಪ್ರಯತ್ನ ಮಾಡಿ ಎಲ್ಲ ಬಣ್ಣ ಸಮಾಜದವರ ಮನೆ ಅವ್ರ ಮನೆ ಅಂತಲ್ಲ ಎಲ್ಲರ ಮನೆ ತಗೊಂಡು ಮತ್ತೆ ಮಾಡ್ತಾ ಇದನ್ನು ಮಣಿಪಾಲ್ ಗೋಡನ್ನೆಲ್ಲ ತಂದಿಟ್ಟು ಗೋಡನ್ ಮಾಡಿದ್ವಿ ಅಲ್ಲಿ ಇಟ್ಟಿವಿ. ಆಮೇಲೆ ತಗೊಂಡು ಒಂದು ಸ್ವಲ್ಪ ಮೆಟೀರಿಯಲ್ ಕಾಪಲ್ಲಿ ಇಟ್ಟಿವಿ. ಹಾಗೆ ಮಾಡಿದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಆಯಿತು. ಅವರು ಕೂಡ ಮೂಳೂರಲ್ಲಿ ಒಂದು ಗೆಸ್ಟ್ ಹೌಸ್ ಮಾಡಿದರು, ಹೆರಿಟೇಜ್ ಮಾಡಿದರು. ಅದು ಇವತ್ತು ದೊಡ್ಡ ಫೇಮಸ್ ಆಯಿತು. ಕಾಂತಾರ ಫಿಲ್ಮ್ ಬಂತು, ಅದು ಕೂಡ ನಾವು ಮಾಡಿದ್ದು. ಆಮೇಲೆ ಪಿಲುಕುಳ ಗುತ್ತು ಮನೆ ಕೂಡ ಕಾಂತಾರಲ್ಲಿ ಶೂಟಿಂಗ್ ಆಯಿತು. ಅದು ಮಾಡ್ತಾ ಹಿಂದಿನ 5 ವರ್ಷ ಹಿಂದೆ ನಾವು ಏನು ಮಾಡಿದ್ವಿ ಅಂದರೆ ಇಲ್ಲಿ ಒಂದು ಇದೇ ಬಣ್ಣ ಸಮಾವೇಶ ಆಗಿತ್ತು. ಅದರಲ್ಲಿ ಈ ಥರ ನಾವು ಮುಖಾರು ಅಂತ ಮನೆಗಳು ಮಾಡಲಿಲ್ಲ, ಒಂದು ದೊಡ್ಡ ಕಂಬಗಳು ಹಾಕಿ ಬೇರೆ ಪ್ಯಾಟರ್ನ್ ಮಾಡಿದೆ. ಈ ಸಲ ಚೇಂಜ್ ಮಾಡುವಂಥೇಳಿ ಅವ್ರ ಮಗ ಮತ್ತು ನಾವು ಕೂತ್ಕೊಂಡು ಪ್ಲ್ಯಾನ್ ಮಾಡಿ, ಹಾಗೆ ಅವ್ರದ್ದೊಂದು ದೊಡ್ಡ ಟೀಮ್ ಉಂಟು, ಒಂದು 8-10 ಜನ ಹುಡುಗರಿದ್ದಾರೆ ಒಟ್ಟಿಗೆ, ಎಲ್ಲ ಒಟ್ಟಿಗೆ ಇದ್ದವರು ಎಲ್ಲ ಸೇರಿ ಹೀಗೆ ಮಾಡುವ ಅಂತ ಐಡಿಯಾ ಮಾಡಿ ಇವತ್ತು ಇಲ್ಲಿ ತಂದು ಸೆಟ್ ಮಾಡಿದ್ವಿ.